ಹಲೋ ಹಾಯ್ ಎಂಕುಲಿನಿ ವಾಮಂಜೂರು ತಿರುವಲ್ಲಿ ಕೃಷಿ ಮೇಳ ಬೈದ ಅಮೃತೇಶ್ವರ ಯಾಕುಲು ಬಾತಿರ್ಜಿರಿ ಏನನ್ನು ಗೊಬ್ಬೆ ವೆಚ್ಚ ಅನ್ಪಿಲ್ಲ ಎಂಕುಲು ಇನಿ ಕೃಷಿ ಮೇಳ ಬೈದ ಜನ ಎದುರಿರ್ದಾದಂದು ಮುಲ್ಪನೆ ಸ್ಟೇಜಾ ಹೆಂಗೆ ಗೊತ್ತು ಜೋಲೋಲೊಂದು ಒಂದು ಕನ್ನಡ ಬರೋದಿಲ್ಲ ಟೆನ್ಷನ್ ಅಡ್ರಾಡ್ ಕುಸ್ತಿ ಪಂದ್ಯಾಟ ಒಂದೊಂದು ತೂಕದಾದ ಹಾಗೆ ಅವಳು ಉಳ್ಳೆ ತೂಕ ಅಮ್ಮೇರ ಮಗಳು ಎದುರ್ಕೊಳ್ತೀವಿ ಕೇವಲ ಅನ್ನ ಮಾತ್ರ ಸಿಗುವುದಲ್ಲ, ನಮಗೆ ಉಸಿರಿಗೆ ಬೇಕಾದ ಹಸಿರು ಈ ಪ್ರಕೃತಿಯನ್ನು ಅಲಂಕರಿಸುವ ಮೂಲಕ ಅತ್ಯಂತ ಸೌಂದರ್ಯವನ್ನು ವರ್ಧಿಸುತ್ತದೆ. ಈ ನಿಟ್ಟಿನಲ್ಲಿ ಕೃಷಿಯಿಂದ ನಾವು ನಮ್ಮ ಭೂಮಿಯನ್ನ ನಮ್ಮ ಪ್ರಕೃತಿಯನ್ನು ಅಲಂಕರಿಸಿದ್ದೇವೆ. ಯಾಕೆಂದ್ರೆ ಈ ಕಾಲಘಟ್ಟದಲ್ಲಿ ನಾವು ಕೆಲವು ವರ್ಷಗಳ ಹಿಂದೆ ಕೋವಿಡ್ ನಿಂದ ಉಸಿರಾಟಕ್ಕೆ ಕಷ್ಟಪಡುವ ಅನುಭವ ಸಂಸ್ಕಾರವನ್ನು ನಮಗೆ ಹಸ್ತಾಂತರಿಸಿಕೊಟ್ಟಿದ್ದಾರೆ. ಅವರ ತ್ಯಾಗದ ಫಲದಿಂದ ನಾವು ಇವತ್ತು ಈ ನೆಲದಲ್ಲಿ ಓಡಾಡ್ತೇವೆ. ಇವತ್ತು ಮಾಧ್ಯಮದಲ್ಲಿ ನೀವೆಲ್ಲ ಬರುವುದನ್ನೆಲ್ಲ ಗಮನಿಸಬಹುದು. ಡೆಲ್ಲಿಯಂತಹ ಪೇಟೆಯಲ್ಲಿ ಕಲುಷಿತ ವಾತಾವರಣದಿಂದ ಶಾಲೆ ಕಾಲೇಜು ಇವತ್ತು ನಾವು ಇವತ್ತು ಕ್ಯಾಟರಿಂಗ್ನಲ್ಲಿ ಹೋಟೆಲ್ಗಳಲ್ಲಿ ಅನ್ನವೆಲ್ಲ ಹೇಳ್ತಾ ಇಲ್ಲ. ಆದರೆ ಈ ಕಾಲದ ಬೆಳವಣಿಗೆ ಅನ್ನ ಮಾರಾಟದ ವಸ್ತುವಾಗಿ ಹೋಯಿತು. ಇನ್ನು ಔಷಧಿ ಮಾರಾಟದ ವಸ್ತು ಅಂತ ಹೇಳಿದರೆ ಯಾರು ಅದು ದಕ್ಷಿಣೀಯ ರೂಪದಲ್ಲಿ ಔಷಧಿಗಳ ಬಳುವಳ ಕೊಡುಗೆ ಆಗ್ತಿದ್ದದ್ದು ಇವತ್ತು ಪಕ್ಕ ವ್ಯಾಪಾರ ಕೇಂದ್ರಕ್ಕೆ ಆಗಿ ಹೋಯಿತು. ಹಾಗೆ ನಾವು ನೀರು ಮಾರಾಟ ವರ್ಷಗಳಿಂದ ಯೋಚನೆ ಮಾಡಿದ್ರೆ ನೀರು ಮಾರಾಟದ ವಸ್ತು ಅಲ್ಲ, ನೀರು ಮಾರಾಟ ಮಾಡುವ ಚಿಕಿತ್ಸೆಗೆ ಶರಣಾಗುವ ಪರಿಸ್ಥಿತಿ ಬಂದಿದೆ. ನಾವು ಸ್ಟಾಲ್ ಬೈದು ಜಿ ಮಸಾಲ ಬತ್ತ ಮಾತ್ರ ಕಂಡ ಏರ್ಲ ಬಣ್ಣ ಇರವ ಎಂಚ ಮಲ್ತದೆ ಸಕ್ಕತ್ ಮಲ್ತದೆ ಕಂಬಳದ ಏರುತ್ತಂದು ಸ್ಟ್ಯಾಚ್ ಮಂತಿದ್ದೇವೆ. ದ್ರೋಹ ಮಾಡಬಾರದು. ಅವರ ಹೊಣೆಯೂ ನಾವು ಈಗ ಅರ್ಥ ಮಾಡಿಕೊಂಡು ನಿಲ್ಲುವ ಮೂಲಕ ಅದು ನಮ್ಮ ಪ್ರತಿಗೆ ಕೊಡುವಂತಹ ಕೊಡುಗೆ ಅದು ಕೇವಲ ಈ ಕಾಲದಲ್ಲಿ ನಾವು ಮಾತ್ರ ಯೋಚನೆ ಮಾಡ್ತೇವೆ. ಮೂರು ಪಾತಿರ ಅದು ವಾಯ್ಸ್ ಕೇಂಡು ಬೋಡೆ ಕೇನುಚಿ ಒಕ್ಕ ಪಾತಿರ್ಗ ಚೂರು 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 ಮಾಡ್ತದೆ ಚಪ್ಪಲದು ಕೆಸರಾತನಿಗೆ ಎಂಕಲ ವಾಯ್ಸ್ ಅಂತೂ ದಾದಲ ಒಡ ದಾಲಕೇನಂದು ಕಲ್ಕೆ ಅಲ್ಲೇ ಕಲ್ಕೊಂದಿಲ್ಲ ಒಟ್ಟಿ ಕೊಂಡೆ ಎಂಕಲ್ಲ ಎಂಕ ಕಲ್ಕೆ ರಾಪುಜಿ ಮಕ್ಕಳು ಬರ್ಪುಜೇರ ಅಂದಿಯ ಉಳ್ಳಾಯಿಡೆ ಉಳ್ಳೆ ತೋಜು ಜೇರಿಯ ತೋಜೇರ ಎಂಕುಲು 2 ಜನ ಪಿದೆ ಆಯ್ತು ವೆಯ್ಟ್ ಮಲ್ಪುನು ಉಂತುನ ಬೇಲೆ ಎತ್ತಪ್ಪ ನಡಪು ನಾಂಡಲ್ಲ ಅವು ಸನ್ಮಾನ ಅವನುಂಟು ಅವಳು ಸ್ಟೇಜ್ ತೀರ್ಥ ಸ್ಟೇಜ್ ತೋರಿಯಲ್ಲ ಕುಂತು ಚೇರು ಬತ್ತಿರು ಜನ ಉಳ್ಳಿ ಮಸ್ತ್ ಹಣ್ಣದಾದ ಬಂಡ ಸ್ಪೀಚ್ಗೆ ಅಂತ ಕುಲ್ಲು ಚೇರಿ ಅಲ್ಲಿದ್ದೆ ಪೈ ರಶ್ ಉಂಟು. ಅವಳು ಮಲ್ತಿಚ್ಚಿ ಎಂಕುಲು ಒಂದೊಂದ ತೊಣ್ಣಿ
ಬೊಕದಚ್ಚಿ ಪಗ ಇಂದ ಅದ್ದೆತ್ತ ನೀನು ಆಯ್ ಕುಲ್ಲು ನಂದಾಚಿ ಗೊಬ್ಬರ ಅಮ್ಮೇತ ಮಗಲ್ಲ ಅಲ್ಪ ತಿರ್ಗೊಂದಿಲ್ಲ ಕೃಷಿ ಮೇಲೆ ಇರ್ತದೆ ಒಂದು ಅಲ್ಲ ಉಂಡತ್ತ ಕೃಷಿ ಮೇಲೆ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಗಿಡದ ತಗೋದ್ವಿ ಪೊಟಾಟೊ ಎಂದು ಚೂರು ವೀಡಿಯೋ ಅರ್ಧ ಮಧ್ಯ ಏನಂತ ಬಂತೀರ ಇವಿ ಏನು ವೀಡಿಯೋ ಅನ್ಪು ಅಂದಿದ್ದಾನೆ ಅಕ್ಕದು ಬರ್ತದ ಅದನ್ನು ಏಕಡ್ಲಂದು ಹೋಯ್ತೀನಿ ಬರ್ಚೋ ಏನ ಮಗಳು ಒಟ್ಟಿ ನಡಪ್ಪು ಲೆಪ್ಪುನಿ ಕೂಡ ಚಿನಿ ಅಂಗಿ ಬಿಡ್ಲೆ ಅರ್ನ ಫ್ರೆಂಡ್ ದಿಕ್ಕೇರು ಅರ್ನ ಪಾತಿರಂದುಲ್ಲೆ ಅರ್ನ ಫ್ರೆಂಡ್ ದಿಕ್ಕೇರು ಎರಡು ಪಾತಿರಂದುಲ್ಲೆ ಮುಲ್ಪ ಇಂಚ ಖಾಲಿ ಖಾಲಿ ಉಂಡು ನೆತ್ತ ಇಂಚ ಪೋಂಡ ಅಲ್ಪ ಉಲಾಯಿಡು ಫುಲ್ ಶಾಪಿಂಗ್ ಉಂಟು ಮಲ್ಪೊಲಿ ದಾದ ಬೋಡ ಐಟಮ್ ಪೂರಲ್ಲ ಉಂಟು ಮ್ಯೂಸಿಕ್ಗೆ ನಮ್ಮ ವಾಯ್ಸ್ಗೆ ಏನು ಜಿ ಸತ್ಯ ಅಲ್ಲ ಎಂಗುಲ ಅಲ್ಪ ಪೂರ ತಿರ್ಗಿಯ ಬಟ್ ಅಲ್ಪ ವೀಡಿಯೋ ಮನ್ಪೆರ ಇದಾನ ಮ್ಯೂಸಿಕ್ ಪಾಡ್ದೇರು ಅಂಚೆ ವೀಡಿಯೋ ಅನ್ಪೆರ ಹೋಯ್ಜ ಅಕ್ಲ ಇಂಚಿನ ಬೊಪ್ಪಾಡೋದಿಲ್ಲ ಎಂಕಲ್ನ ಮುಲ್ತಂಜಿ ಎಳಿಯ ವೀಡಿಯೋ ಇಷ್ಟ ಆದಿತ್ತಲ್ಲ ಲೈಕ್ ಮಾಡ್ಕೊಳ್ಳಿ ನಾನು ಇಲ್ಲಡೆ ಬಿದ್ದಾನು ಇದು ಐಟಮ್ ಜೊತೆ ಬಾಯ್